ಕನಸು ಕಾಣೋದು ಸಹಜ, ಆದರೆ ಆ ಕನಸಿನಿಂದಾಗಿ ಅನಾಹುತ ಆದರೆ ಹೇಗಾಗಬೇಕು? ಇದೇ ಒಂದು ಥೀಮನ್ನು ಇಟ್ಕೊಂಡು ಸೇಡ್ ಎನ್ನುವಂಥ ಕನ್ನಡ ಮೂವಿ ತಯಾರಾಗಿ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ. ಇದೀಗ ವಿಶ್ವದಾದ್ಯಂತ ತಲುಪುವ ಉದ್ದೇಶದಿಂದ V4 ನ್ಯೂಸ್ನ V4 ಸ್ಟ್ರೀಮ್ನಲ್ಲಿ ಮೂಡಿ ಬರ್ತಾ ಇದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಅನ್ನೋ ಹಾಗೆ ಆಗಸ್ಟ್ 12ರಿಂದ V4 ಸ್ಟ್ರೀಮ್ OTTಯಲ್ಲಿ ಸಿನಿಮಾ ವರ್ಲ್ಡ್ ವೈಡ್ ಸ್ಟ್ರೀಮಿಂಗ್ ಆಗಲಿದೆ. ಹೊಸತನದ ಕಥೆಗಳು, ಥ್ರಿಲ್ಲರ್ ಸ್ಟೋರಿಗಳನ್ನು ಹೊಂದಿರುವ ಅನೇಕ ಸಿನಿಮಾಗಳು ಈಗಾಗಲೇ ಕನ್ನಡ ಸಿನಿಮಾ ರಂಗದಲ್ಲಿ ತಯಾರಾಗಿದೆ. ಇಂತಹ ಸಿನಿಮಾಗಳೆಲ್ಲವನ್ನ ವಿಶ್ವದಾದ್ಯಂತ ಇರುವ ಸಿನಿರಸಿಕರಿಗೆ ತಲುಪಿಸಲು ಸಜ್ಜಾಗಿರೋದು V4 ಸ್ಟ್ರೀಮ್. ಹೌದು, ಸಿನಿಮಾ ಥಿಯೇಟರ್ಗಳೆಲ್ಲವೂ ಮುಚ್ಚಿರುವ ಈ ಕಾಲದಲ್ಲಿ V4 ನ್ಯೂಸ್ ಈಗಾಗಲೇ V4 ಸ್ಟ್ರೀಮ್ ಅನ್ನೋ OTT ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿ ಜನತೆಗೆ ಮನೋರಂಜನೆಯನ್ನ ನೀಡ್ತಾ ಇದೆ. ಈಗಾಗಲೇ ಅನೇಕ ಮೂವಿಗಳು ಈ ಆಪ್ ಮೂಲಕ ಸ್ಟ್ರೀಮಿಂಗ್ ಆಗ್ತಾ ಇದೆ. ಈ ಸಿನಿಮಾಗಳ ಪಾಲಿಗೆ ಮತ್ತೊಂದು ಸೇರ್ಪಡೆಯಂದ್ರೆ ಅದು ಸೇಡ್ ಅನ್ನೋ ಕನ್ನಡ ಮೂವಿ. ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮಕ್ಕೊಂದು ಕೊಡುಗೆ ಎನ್ನುವಂತೆ ಸಿನಿಮಾ ಆಗಸ್ಟ್ 12ರಿಂದ ಸ್ಟ್ರೀಮಿಂಗ್ ಆಗಲಿದೆ. ಸೇಡ್ ಟೈಟಲ್ ಹೇಳುವಂತೆ ಈ ಸಿನಿಮಾದಲ್ಲಿ ಖಂಡಿತ ಸೇಡಿನ ಬಗ್ಗೆ ಒಂದು ಸ್ಟೋರಿನೇ ಇದೆ. ಸೇಡ್ ಚಿತ್ರವನ್ನ ಬಿಹಾರ ಮೂಲದ ರಿಪಿನ್ ಕುಮಾರ್ ಗುಪ್ತಾ ನಿರ್ಮಾಣ ಮಾಡಿದ್ದಾರೆ. JS ಮಹೇಶ್ ಬಾಬು ಮೊದಲ ಬಾರಿಗೆ ಈ ಚಿತ್ರಕ್ಕೆ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆಯೋ ಜೊತೆಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಒಬ್ಬ ಮನುಷ್ಯ ಅತಿಯಾದ ಆಸೆ, ಭ್ರಮೆಯನ್ನ ಇಟ್ಕೊಂಡ್ರೆ ಏನಾಗುತ್ತೆ, ಅದು ಫ್ಯಾಮಿಲಿ ಹಾಗೂ ತಮ್ಮ ಜೊತೆಗಿರುವವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನನ್ನ ಕನ್ನಡ ಜನತೆಗೆ ನಮಸ್ಕಾರ. ಮನೆಗಳು ಚೀಡ್ ಬಿಯರ್ ಬೇರೆ ಇದೆ, ಮೀಡಿಯಂ ಸ್ಟ್ರಾಂಗ್ ಅಂತ ಒಳಕಾಗ್ತದೆ ಗೊತ್ತಾಗೋದು. ಸೇಡ್ ಚಿತ್ರವು 5 ಯುವಕರ ಸುತ್ತ ಹೆಣೆದ ಚಿತ್ರವಾಗಿದೆ. ಸೇಡ್ ಅನ್ನೋದು ಹೇಗೆ ಬದಲಾವಣೆಯಾಗುತ್ತೆ, ಯಾರು ಯಾರ ಮೇಲೆ ಸೇಡು ತೀರಿಸಿಕೊಂಡ್ರು ಎಂಬ ರಹಸ್ಯವೇ ಹೈಲೈಟ್ ಆಗಿದೆ. ಡಿಫರೆಂಟ್ ಥಾಟ್ ಅನ್ನ ಒಳಗೊಂಡ ಸೇಡ್ ಚಿತ್ರದಲ್ಲಿ ಪ್ರತಿಯೊಬ್ಬರು ಕೂಡ ಹೊಸ ಕಲಾವಿದರಾಗಿದ್ರೂ ಕೂಡ ಸಿನಿಮಾ ಎಲ್ಲರೂ ಮೆಚ್ಚುವಂತಹ ರೀತಿಯಲ್ಲಿ ಮೂಡಿಬಂದಿದೆ. ಹಾರರ್ ಸಿನಿಮಾದಲ್ಲಿ ಆಕ್ಟ್ ಮಾಡೋದಂದ್ರೂ ಅಷ್ಟೊಂದು ಸುಲಭದ ಮಾತಲ್ಲ. ಆದರೆ ಈ ಚಿತ್ರದಲ್ಲಿ ನಟಿಸಿದ ಹೊಸ ಕಲಾವಿದರು ತಮ್ಮ ವಿಭಿನ್ನ ಶೈಲಿಯ ಮೂಲಕ ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದ್ದಾರೆ. ಸೆಲ್ಫಿ ಅಲ್ಲಿ ನೋಡೋ, ನಿನ್ನ ಐಟಮ್ ಸೇಮ್ ಟು ಸೇಮ್ ಹೈಟು, ಬ್ಲ್ಯಾಕ್ ಅಂಡ್ ವೈಟ್, ಕಲರ್ ನೋಡು. ಕುಳ್ಳ ಏನು ಇಬ್ಬಿಬ್ಬರನ್ನ ಜೊತೆಗೆ ಹಾಕೊಂಡು ಕುತ್ಕೊಂಡಿದ್ದಾನೆ. ಯಾಕೋ ಹುಡುಗಿ ಟೀ ಶರ್ಟ್ ಹಾಕಿರೋದು ಯಾವತ್ತು ನೋಡೇ ಇಲ್ವಾ? ಇಲ್ಲ, ನಾನು ಅದೆಲ್ಲ ನೋಡ್ತಿರೋದು. ಮತ್ತಿನ್ನೇನು? ಬೆಕ್ಕು ಹಾಲು ಯಾವಾಗ ಕುಡಿಯುತ್ತೆ ಅಂತ ನೋಡ್ತಾ ಇದ್ದೀನಿ. ಚಿತ್ರದಲ್ಲಿ ವಿಜಯ್ ಕಾರ್ತಿಕ್, ಶ್ರೀನಿಧಿ, ಯುವರಾಜ್, ಲಕ್ಷ್ಮೀಶ್, ಯತೀಶ್, ಸುಲಕ್ಷ್ಯ ಹಾಗೂ ಭವ್ಯ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ದಿವಂಗತ LN ಶಾಸ್ತ್ರಿ ಅವರು ಚಿತ್ರಕ್ಕೆ ಸಂಗೀತ ಸಂಯೋಜನೆ ನೀಡಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಒಂದು ಹಾಡಿದ್ದು ನಕುಲ್ ಅಭಯಂಕರ್ ಅವರು ಹಾಡಿದ್ದಾರೆ. ಪರವಶವಾಯಿತು ಈ ಮನ, ನಾನು ಅನ್ನೋ ಭಾವವ ಮರೆತೆನಾ, ಪರವಶವಾಯಿತು ಈ ಮನ, ನಾನು ಅನ್ನೋ ಭಾವವ ಮರೆತೆನಾ. ಪ್ರಸಾದ್, ತೇಜು, ವಿನಯ್ ಕಾರ್ತಿಕ್, ಬಸವರಾಜ್, SP ರವಿಕುಮಾರ್ ರವರು ಚಿತ್ರಕ್ಕೆ ಸಹ ನಿರ್ದೇಶಕರಾಗಿ ಕೈಜೋಡಿಸಿದ್ದಾರೆ. ರವಿ ಹಾಗೂ ಶಿವಾಜಿಯವರ ಕ್ಯಾಮೆರಾ ಕೈಚಳಕ ಸಿನಿಮಾದಲ್ಲಿ ಸೊಗಸಾಗಿ ಮೂಡಿಬಂದಿದೆ. ಇನ್ನು ಸಿನಿಮಾ ಆಗಸ್ಟ್ 12ರಿಂದ V4 ಸ್ಟ್ರೀಮ್ನಲ್ಲಿ ಮೂಡಿಬರಲಿದೆ.
ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.